ಪ್ರಸ್ತುತ ದಿನಗಳಲ್ಲಿ ಮಾನವೀಯತೆ ಎನ್ನುವಂತಹ ಪದ ಅರ್ಥವೇ ಕಳೆದುಕೊಳ್ತಾ ಇದೆ. ಇಂದು ಮನುಷ್ಯ ಎಷ್ಟು ನೀಚತನಕ್ಕೆ ಇಳಿದಿದ್ದಾನೆ ಅಂದರೆ ಮಾತು ಬಾರದಂತಹ ಶ್ವಾನಗಳಿಗೂ ಕೂಡ ವಿಷವಿಕ್ಕಿ ಸಾಮೂಹಿಕವಾಗಿ ಕೊಲ್ಲುವಂತಹ ಕೃತ್ಯಕ್ಕೆ ಇಳಿದಿದ್ದಾನೆ. ಇಂತಹ ನಾಚಿಕೆಗೇಡಿನ ಘಟನೆ ನಡೆದಿರೋದು ಬೇರೇಲೂ ಅಲ್ಲ, ನಮ್ಮ ಮಂಗಳೂರಿನಲ್ಲಿ. ಬುದ್ಧಿವಂತರ ಪ್ರಜ್ಞಾವಂತರ ನಗರ ಅನ್ನುವಂತಹ ಮಂಗಳೂರಿನ ಜನನಿಬಿಡ ಪ್ರದೇಶವಾಗಿರುವಂತಹ ಜೆಪ್ಪು ಶಾಂತಿನಗರದ 4ನೇ ಕ್ರಾಸ್ ಬಳಿ ದಿನನಿತ್ಯ ಬೀದಿ ನಾಯಿಗಳು ಅಡ್ಡಾಡ್ತಾ ಇರುತ್ತದೆ. ಇತ್ತೀಚೆಗೆ ಇಲ್ಲಿನ ಬೀದಿ ನಾಯಿಗಳು 4 ಮರಿಗಳೊಂದಿಗೆ ಆಟವಾಡ್ತಾ ಇತ್ತು. ಆದರೆ ಇದನ್ನು ಕಂಡು ಸಹಿಸಲಾಗದಂತಹ ನೀಚ ಮನಸ್ಥಿತಿಯ ಕೆಲವರು ಈ ನಾಯಿಗಳಿಗೆ ವಿಷವಿಕ್ಕಿ ಕೊಲ್ಲಲು ಮುಂದಾಗಿದ್ದಾರೆ. 6 ನಾಯಿಗಳಿಗೆ ವಿಷ ಹಾಕಿದ್ದಾರೆ ಈ ರಕ್ಕಸರು. ಇದರಲ್ಲಿ 2 ನಾಯಿಗಳು ಜೀವಂತವಿದ್ದು ಅಸ್ವಸ್ಥಗೊಂಡಂತಹ ಸ್ಥಿತಿಯಲ್ಲಿದ್ವು. ಇನ್ನುಳಿದಂತಹ 4 ಮರಿಗಳು ಅಲ್ಲೇ ಇಲ್ಲೋ ಅಡ್ಡಾಡ್ತಾ ಇದ್ವು. ನಾಯಿಗಳಿಗೆ ವಿಷ ಹಾಕಿದ್ದಾರೆ ಎನ್ನುವುದನ್ನು ಅರಿತಂತಹ ಕೆಲವು ಶ್ವಾನ ಪ್ರೇಮಿಗಳು ಕೂಡಲೇ ಅನಿಮಲ್ ಕೇರ್ ಟ್ರಸ್ಟ್ಗೆ ಕರೆ ಮಾಡಿದ್ದಾರೆ. ಆದರೆ ಅವರು ಅಲ್ಲಿಗೆ ಬಂದಾಗ ಕೇವಲ 1 ನಾಯಿ ಮಾತ್ರ ಸಿಕ್ಕಿದ್ದು, ಅದನ್ನು ಕೂಡಲೇ ಉಪಚರಿಸಿ ಕೊಂಡು ಹೋಗಿದ್ದಾರೆ. ಆದರೆ ಉಳಿದ ನಾಯಿ ಹಾಗೂ ಮರಿಗಳು ಸಿಕ್ಕಿಲ್ಲ. 1 ನಾಯಿ ಅಲ್ಲೇ ಇದ್ದು ಇದರ ಪರಿಸ್ಥಿತಿ ನೋಡಲಾಗದೆ ಸ್ಥಳೀಯರು ಅದನ್ನು ಉಪಚರಿಸಿದ್ದಾರೆ. ಇವತ್ತು ಬೆಳಿಗ್ಗೆ ನನಗೆ ಕಾಲ್ ಬಂದಿತ್ತು. ಏನಂದರೆ ಜೆಪ್ಪು ಶಾಂತಿನಗರ 4th ಕ್ರಾಸ್ ಎನಪಯ ಕ್ಲಸ್ಟರ್ ಈ ಏರಿಯಾದಲ್ಲಿ 6 ನಾಯಿಗಳಿಗೆ ಫುಡ್ಡಿನಲ್ಲಿ ವಿಷ ಹಾಕಿದ್ದಾರೆ ಅಂತ. ಅಂದರೆ ನಿನ್ನೆ ರಾತ್ರಿ ಏನು ನಾಯಿಗಳು ಹುಷಾರಾಗಿ ಇತ್ತು, ಯಾರು ಅಲ್ಲಿ ಫೇಡ್ ಮಾಡ್ತಾರೆ ಆ ನಾಯಿಗಳನ್ನು ರಾತ್ರಿ ನೋಡಿದ್ದಾರೆ. ರಾತ್ರಿ ಆ ಮರಿಗಳು ಕೂಡ ಚೆನ್ನಾಗಿ ಆಟ ಆಡ್ತಿದ್ದವು ಅಂತ ಹೇಳಿದರು. ಬೆಳಿಗ್ಗೆ ನೋಡುವಾಗ ನಾಯಿಗಳಿಲ್ಲ, ಅದರಲ್ಲಿ 1 ಮಾತ್ರ ನಾಯಿ ನರಳಾಡ್ತಿತ್ತು. ಆ ತಕ್ಷಣವೇ ಅವರು ಆ್ಯನಿಮಲ್ ಕೇರ್ ಟ್ರಸ್ಟ್ಗೆ ಕಾಲ್ ಮಾಡಿದಾಗ 1 ನಾಯಿಯನ್ನು ಆ್ಯನಿಮಲ್ ಕೇರ್ನವರು ರೆಸ್ಕ್ಯೂ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೆಳಿಗ್ಗೆ ನನಗೆ ಅಲ್ಲಿಂದಲೇ ಒಬ್ಬರು ಪರಿಚಯದವರು ಕಾಲ್ ಮಾಡಿ ತುಂಬ ಬೇಜಾರು ಮಾಡಿಕೊಂಡ್ರು. ಮೇಡಮ್ 6 ನಾಯಿಗೆ ವಿಷ ಹಾಕಿದ್ದಾರೆ, ಮರಿಗಳು ತುಂಬ ಚೆನ್ನಾಗಿ ನಿನ್ನೆ ಆಟ ಆಡ್ತಿತ್ತು, ಬೆಳಿಗ್ಗೆ ನೋಡುವಾಗ ಇಲ್ಲ, ತುಂಬ ಬೇಜಾರು ಮಾಡ್ಕೊಂಡು ನಾಯಿಗಳು ಎಲ್ಲೋ ಓಡಿ ಹೋಗಿದ್ದಾವೆ, 1 ಮಾತ್ರ ಈ ಪರಿಸ್ಥಿತಿಯಲ್ಲಿ ಸಿಕ್ಕಿದೆ ಅಂತ. ನೋಡಿ, ನಾನು ಹೇಳ್ತೇನೆ, ಈ ಜನರು ಯಾರಿವತ್ತು ಆ ನಾಯಿಗೆ ವಿಷ ಹಾಕಿದ್ದಾರೆ ಅದಕ್ಕೆ ಒಂದು ಆಹಾರದ ಆಸೆ ತೋರಿಸಿ, ಹಸಿವಿನ ಒಂದು ರಭದಲ್ಲಿ ಈ ಪ್ರಾಣಿಗಳು ಆಹಾರವನ್ನು ತೋರಿಸುವಾಗ ತುಂಬ ಹಸಿ ಇರುವಾಗ ಅವುಗಳು ಯಾರು ಆಹಾರ ತೋರಿಸಿದರೆ ಅವುಗಳ ಹತ್ತಿರ ನಂಬಿಕೆಯಲ್ಲಿ ಹೋಗ್ತದೆ. ಆ ನಂಬಿಕೆಗೆ ನೀವು ದ್ರೋಹ ಮಾಡಿದ್ದೀರ ಇವತ್ತು. ಪಾಪ ಅದು ಹಸಿವಿಗೋಸ್ಕರ ಆಹಾರ ತಿನ್ನಲಿಕ್ಕೆ ಹೋಗೋ ಆ ಆಹಾರಕ್ಕೆ ನೀವು ವಿಷನ ಹಾಕಿ ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ಇದು ಒಳ್ಳೆಯದಾಗೋದಿಲ್ಲ. ಈ ಥರದ್ದೆಲ್ಲ ಅನ್ಯಾಯ ಮಾಡಬೇಡಿ. ಯಾಕೆ ಗೊತ್ತಾ, ನೋಡಿ, ಮೇಲೊಬ್ಬ ಇದ್ದಾನಲ್ಲ, ಆ ದೇವರೊಬ್ಬ ನೋಡ್ತಾ ಇದ್ದಾನೆ, ಎಲ್ಲವನ್ನು ಲೆಕ್ಕ ಹಾಕ್ತಾ ಇರ್ತಾರೆ. ನಾವು ಏನು ಒಳ್ಳೆಯದು ಕೆಟ್ಟದ್ದು ಮಾಡಿದರೂ ಆ ದೇವರಿಗೆ ಲೆಕ್ಕ ಕೊಡಲೇಬೇಕು.